ಮುಂದು ವೇಷ ಶಾಶ್ವತ ಆಗ್ತದೆ. ಅದು ಏರಿಗಳ ಅನಿವಾರ್ಯತೆ ಇರ್ತದೆ. ಅಂತೆಯೇ ಶಾಶ್ವತ ಆದ ಓಡಾಟ ಅಕ್ಕಳ ಜನ್ಮ ಪುನರ್ಜನ್ಮ ಆಗ್ಬಿಡಿದೆ. ಈ ದೃಷ್ಟಿಯ ಆಲೋಚನೆ ಬಂದ ನಾಡ ಎಂತ ಜನ್ಮ ಪುನರ್ಜನ್ಮ ಅಂತ ಪುನರ್ಜನ್ಮನೇ ಸರಿ ಅತ್ತ ತಾಯಿಗೆ ಈ ಕಡೆ ಪಂಡಿಲಕ್ಕ ಒಂಜಿ ಮಾಡಿದ್ರೆ ಕಂದಿತ್ತಿಲಕ್ಕ ಒಂಜಿ ಶರೀರ ಕೈಗಿತ್ತಿಲಕ್ಕ ಭಾರಿ ಬೋಕಿಡಿಲ್ಲ ಆಡ ಕಡೆ ಕಾಲ ಪಾತ್ರ ಬಂದ ನನ್ನ ಮದುವೆ ಹೋಗಿ ಹೋಗ್ತಾ ಜೊತೆ ತುಪ್ಪರ ಜೀಪನ್ ಇಡಮುಟ್ಟ ಇತ್ತಿಲಿಕ್ಕೆ ನನ್ನ ಇಬ್ಬರ ಸಾಧ್ಯನೇ ಅವು ಸತ್ಯನಿದೆ. ನೀರಿನ ಬರೆದಿಂಚಿದ ಅಕ್ಷರ ಈ ಬಯ್ಯದ ಕುರಿತು ಸೂರ್ಯನ ಪ್ರಕಾಶ ಏಪ ಶಾಶ್ವತ ಆಗ್ತದೆ ಬಂಡೆ